ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಶುಕ್ರವಾರ 88ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆದನು. ಶ್ರೀಮತಿ ಸೌಮ್ಯ ಬೊಕ್ಕ ಶ್ರೀ ದಯಾನಂದ್ ಮಾನ್ವಿ ವೈಷ್ಣವಿ ತೊಕ್ಕೋಟು, ಶ್ರೀಮತಿ ಜಯಶ್ರೀ ಬೊಕ್ಕ ಶ್ರೀ ರಾಮಚಂದ್ರ ಗಟ್ಟಿ ಚಿತ್ರಾಂಜಲಿ ನಗರ, ಶ್ರೀಮತಿ ದೇವಕಿ ಕೊಲ್ಯ ಜೀವನ್ ಕೊಲ್ಯ, ಶ್ರೀಮತಿ ಸವಿತಾ ಬೊಕ್ಕ ನವೀನ್ ಕುಂಪಲ, ಶ್ರೀಮತಿ ಸುಪ್ರಿಯಾ ಬೊಕ್ಕ ನವೀನ್ ಇಂದೂರಾಯ ಆರಕ್ಷಕ ಠಾಣೆ ಉಳ್ಳಾಲ തുടർ ಬೆಳಗಾದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ತಾಂಡವ ನೃತ್ಯದ ಮೂಲಕ ಈಶ್ವರ ದೇವರು ಒಂದು ಸಾಂಸ್ಕೃತಿಕವಾದ ಒಂದು ಸನಾತನ ಪರಂಪರೆಯನ್ನು ಒರಿಪಂದಿನಾರು ಹೆಂಚತಿ ಕಾರ್ಯಕ್ರಮ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಅಷ್ಟಬಂಧ ಬ್ರಹ್ಮೋತ್ಸವ ಪ್ರಯುಕ್ತ ವಿವಿಧ ದಿನ ನಮ್ಮ ಈ ಕ್ಷೇತ್ರ ಗಣಪಾದವರೆಲ್ಲ ಅಂಚನೆ ಪ್ರತಿನಿತ್ಯ ಮಧ್ಯಾಹ್ನ ಪಕ್ಕ ರಾತ್ರಿ ಅನ್ನದಾನದಿ ಸೇವಾ ಪ್ರಸಾದದ ಅಷ್ಟಬಂಧ ಬ್ರಹ್ಮೋತ್ಸವ ಸಂಭ್ರಮಣೆ ನಡೆಯುತ್ತೆ. ಈ ಕಾರ್ಯಕ್ರಮದ ಮಾತ ಊರ್ದ ಪರ್ವದ ಮಾತ ಜನಮಂದಿರನೆ ಭಕ್ತ ಮಂದಿರನೆ ಮೋಕೆಡಿ ಎದುರುಗೊಂಡು 88ನೇ ದಿನ ಯೋಜಿ ಭಜನಾ ಸೇವೆದ ತುಡರು ಅಲ್ಲವನಂಚನ ಜನಾಧಿಕ ಪುಣಚನ ನಂದಾದೀಪನ ಅಲ್ಲವನಂಚನ ಕಾರ್ಯಕ್ರಮ ಪಡೆದ ಈ ಕಾರ್ಯಕ್ರಮದ
कल्पवृक्षाय नमतां कामधेनुवे सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी उमा महेश्वरी नमोस्तुते उमा महेश्वरी नमोस्तुते उमा महेश्वरी नमोस्तुते ಸಂಧ್ಯಾ ಹರಿನಾಮ ಸಂಕೀರ್ತನದ ಪರವಾದೀನಿ ತೆಗೆದು ನಾವು ಒಂದು ಸೌಭಾಗ್ಯ ಈ ದಿನಟ್ಟು ಎಂಕ್ಲಿಗೆ ನನಗೆ ಭಾರಿ ಒಂದು ಖುಷಿ ಆಗ್ತದೆ. ದಾದ ಬಣ್ಣಗ ಈ ಸಂಧ್ಯಾ ಭಜನದ ಈ ಕೊಟ್ಟು ದಾದ ಬಣ್ಣಗ ಬಣ್ಣಗ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಬಣ್ಣ ಬೇತಿಡು ಇನ್ನೊಂದು ನೂತನ ಮದಿಯಿಂದ ಕಾರ್ಯಕ್ರಮ ಇನ್ನೊಂದು ಯಶಸ್ವಿ ಆವಡು ಎಲ್ಲಂಜಿ ಬರ್ಪುನಂಚಿನ ಅಷ್ಟಬಂಧ ಬ್ರಹ್ಮಕಲಶ ಎಡ್ಡೆ ನಿರ್ವಿಘ್ನವಾದ ನೆರವರಡು ಇನ್ನು ದಾದ ಬಣ್ಣಗ ಅಯೋಧ್ಯೆಡು ರಾಮ ಮಂದಿರ ಪ್ರತಿಷ್ಠಾಪನಾ ಈ
ಪೊರ್ತುಗು ಇನ್ನೊಂಜಿ ಅಮೃತ ಕಾಲ. ಈ ಪೊರ್ತುಗು ನಮ್ಮ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ಆಪುನಂಚಿನ ಇದು ಇಡೀ ಒಂಜಿ ಊರಿಗೆ ಒಂಜಿ ಸಂಭ್ರಮದ ದಿನ. ಅದಕ್ಕಾದ ಯಾನ ಮಸ್ತ್ ಸಂಭ್ರಮಿಸಿದ. ದುರ್ಗಾ ಪರಮೇಶ್ವರ ಕ್ಷೇತ್ರ ಕುಂಪಲ ಅನೇಕ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ 180 ದಿನದ ಸಂಧ್ಯಾ ಹರಿನಾಮ ಸಂಕೀರ್ತನದ ಇನಿತ ತುಡರ ಬೆಳಗಾವನಂಚಿಂತ ಭಾಗ್ಯ ಇಂಕ್ಲೆ ಎತ್ತಿದ್ದದು ಐಕ್ ಇಂಕ್ಲ ಮಾತಿರೆಗ್ಲ ಸೊನ್ನೆ ಸಂದ ಅಂತ ಮಂದದಲ್ಲ. ಈ ಹರಿನಾಮ ಸಂಕೀರ್ತನೆ ನನಲ ಇಂಚನೆ ಆವಡು ಅಂಚನೆ ನಮ್ಮ ಜೋಕ್ಲೆಗ್ ನಮ್ಮ ಈ ಭಜನದ ಬಗ್ಗೆ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಬಗ್ಗೆ ತೆರಿಪಾನ ಅಂಚಿಂತ ಕೆಲಸ ದೇವಸ್ಥಾನ ನರಲ ಮನ್ಕೊಡು ಅಂಚನೆ ಬರ್ಪಿನಂಚಿಂತ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ದಾಲ ವಿಘ್ನಲ ಬರಂದೆ ಬಾರಿ ಪೊರ್ಲುಗಳು ನಡಪಂದು ಪಂಡದು ಇಂಕ್ಲು ದೇವಳ ನಟೋರು. ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ಭಜನಾ ಮಂಡಳಿ ತಕ್ಲು 88 ದಿನದ ಸಂಧ್ಯಾ ಭಜನಾ ಸೇವೆನು ನಡಪಾತ್ ಕೊರಿಯರು.